2019ರ ಆಗಸ್ಟ್ ತಿಂಗಳಲ್ಲಿ ಸುರಿದ ಭಾರೀ ಮಳೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರವಾಹವನ್ನೇ ಸೃಷ್ಟಿಸಿತ್ತು. ಈ ವೇಳೆ ಸಂತ್ರಸ್ತರಿಗೆ ಪರಿಹಾರ ನೀಡಲು 21 ಸದಸ್ಯರನ್ನ ಒಳಗೊಂಡ ಕಾಳಜಿ ಬೆಳ್ತಂಗಡಿ ಎಂಬ ರಿಲೀಫ್ ಫಂಡ್ ಅನ್ನು ಸ್ಥಾಪಿಸಲಾಗಿತ್ತು. ಇದೀಗ ಈ ಊರ ಮತ್ತು ಪರವೂರಿನ ದಾನಿಗಳ ಸಹಕಾರದಿಂದ ಈ ಫಂಡ್ನಲ್ಲಿ ಸುಮಾರು 2.74 ಕೋಟಿ ರೂಪಾಯಿಗಳಷ್ಟು ಹಣ ಸಂಗ್ರಹವಾಗಿದ್ದು, ನಾಳೆ ಸಂತ್ರಸ್ತರಿಗೆ ಈ ಹಣವನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ ನಡೆಯಲಿದೆ. ಬೆಳ್ತಂಗಡಿ ಶ್ರೀ ಮಂಜುನಾಥೇಶ್ವರ ಕಲಾಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಎಲ್ಎಚ್ ಮಂಜುನಾಥ್ ಅವರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಾಯಧನವನ್ನು ಹಸ್ತಾಂತರ ಮಾಡಲಿದ್ದಾರೆ. 203 ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಅಂತ ಹೇಳಿ ಅವುಗಳನ್ನು ಎ ಕ್ಯಾಟಗರಿಯಾಗಿ ವಿಂಗಡಿಸಿದ್ದಾರೆ. 55 ಮನೆಗಳನ್ನ ಭಾಗಶಃ ಹಾನಿ ಅಂತ ಹೇಳಿ ಬಿ ಕ್ಯಾಟಗರಿಯಾಗಿ ವಿಂಗಡಿಸಿದ್ದಾರೆ. 31 ಮನೆಗಳನ್ನ ಅಲ್ಪ ಸ್ವಲ್ಪ ಹಾನಿಗೊಳಗಾಗಿದೆ ಅಂತ ಹೇಳಿ ಸಿ ಕ್ಯಾಟಗರಿಯಾಗಿ ವಿಂಗಡಿಸಿದ್ದಾರೆ. ಈ ಎಲ್ಲ ಲಿಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು 10 ಮನೆಗಳು ಯಾವುದೋ ಒಂದು ತೊಂದರೆಗಳಿಂದಾಗಿ ಆ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿರಲಿಲ್ಲ. ಆ 7 ಮನೆಗಳು ಅದರಲ್ಲಿ ಎ ಕ್ಯಾಟಗರಿಯಲ್ಲಿ ಇವೆ ಅಂತ ಹೇಳುವಂತಹ ವರದಿ ಹಾಗೂ 3 ಮನೆಗಳು ಬಿ ಕ್ಯಾಟಗರಿಯಲ್ಲಿ ತೊಂದರೆಯಾಗಿದೆ ಅಂತ ಹೇಳುವಂತಹ ಪಟ್ಟಿ ನಂತರ ಸಿದ್ಧತೆಗೊಂಡು ಅದನ್ನ ಮತ್ತೊಮ್ಮೆ ಕಂದಾಯ ಇಲಾಖೆ ಸರ್ಕಾರದ ಮರು ಪರಿಶೀಲನೆಗೆ ಕಳುಹಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅಟ್ ಪ್ರೆಸೆಂಟ್ ಸರ್ಕಾರದ ಏನು ಅಂಕಿಅಂಶಗಳಿದೆ ಅದರ ಪ್ರಕಾರ 210 ಮನೆಗಳು ಎ ಕ್ಯಾಟಗರಿಯಲ್ಲಿ, 58 ಮನೆಗಳು ಬಿ ಕ್ಯಾಟಗರಿಯಲ್ಲಿ, 31 ಮನೆಗಳು ಸಿ ಕ್ಯಾಟಗರಿಯಲ್ಲಿ ಅಂತ ಹೇಳಿ ವಿಂಗಡಣೆ ಮಾಡಲಾಗಿದೆ. ನಮ್ಮ ಕಾಳಜಿ ರಿಲೀಫ್ ಫಂಡ್ಗೆ ಈ ದಿನದವರೆಗೆ ಒಟ್ಟಿಗೆ ಕಲೆಕ್ಷನ್ ಆಗಿರುವಂತಹ ಮೊತ್ತ 2,66,10,335 ರೂಪಾಯಿ 75 ಪೈಸೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 2,66,10,335.75. ಬ್ಯಾಂಕ್ ಬಡ್ಡಿ ನಮಗೆ ದೊರೆತಿರುವಂಥದ್ದು 7,87,979.78. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಇಂಟ್ರೆಸ್ಟ್ 7,87,979.78 ರೂಪಾಯಿ 78 ಪೈಸೆ. ಒಟ್ಟಿಗೆ ಸಂಗ್ರಹವಾದಂತಹ ಮೊತ್ತ 2,73,98,315 ರೂಪಾಯಿ 53 ಪೈಸೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 2,73,98,315.53. ಈ ಸಂಪೂರ್ಣ ಮೊತ್ತವನ್ನ ನಾವು ಮನೆ ಹಾನಿಯಾದವರಿಗೆ, ಮನೆ ಕಳೆದುಕೊಂಡವರಿಗೆ ನೆರವಾಗುವ ದೃಷ್ಟಿಯಿಂದ ಕೊಡಬೇಕು ಹೇಳುವ ದೃಷ್ಟಿಯಿಂದ ಈ ಮೊತ್ತದಿಂದ ಯಾವುದೇ ಹಣವನ್ನು ಬೇರೆ ಉಪಯೋಗಕ್ಕೆ ಆಗಿ ಉಪಯೋಗಿಸಿದ್ದಿಲ್ಲ. 300ರಿಂದ 400 ಚೆಕ್ ಲೀಫ್ಸ್ಗಳು ಬೇಕಾಗಿರುವುದರಿಂದ ಬ್ಯಾಂಕ್ ಚಾರ್ಜಸ್ ಅಂತ ಹೇಳಿ ಬ್ಯಾಂಕಿನವರು 1,691 ರೂಪಾಯಿಯನ್ನ ಕಡಿತಗೊಳಿಸಿದ್ದಾರೆ ಬ್ಯಾಂಕ್ ಚಾರ್ಜಸ್ ಅಂತ. ಹಾಗಾಗಿ ನಿವ್ವಳವಾಗಿ ನಮ್ಮಲ್ಲಿರುವಂತಹ ಮೊತ್ತ 2,76,624.53 ನಮ್ಮಲ್ಲಿರುವಂತಹ ನಿವ್ವಳ ಮೊತ್ತ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 2,73,96,624.53 ಇದು ನಮ್ಮಲ್ಲಿರುವಂತಹ ನಿವ್ವಳ ಮೊತ್ತ. ಆದ್ಮೇಲೆ ಈ ಎಲ್ಲ ಮೊತ್ತಗಳನ್ನ ನಾವು ಏನು ಕ್ರೋಢೀಕರಣಗೊಂಡ ನಂತರ ಕಂದಾಯ ಇಲಾಖೆಯಿಂದ ಎಲ್ಲ ಪರ್ಟಿಕ್ಯುಲರ್ಸ್ಗಳನ್ನು ಪಡೆದುಕೊಂಡು ನಮ್ಮ ಕಾಳಜಿ ಸಮಿತಿಯ ಸಭೆಯನ್ನ ನಾವು ಕರೆದು ವಿಸ್ತೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳನ್ನು ಮಾಡಿ ಈ ಹಣವನ್ನು ಯಾವ ರೀತಿ ಹಂಚಿಕೆ ಮಾಡಬಹುದು ಹೇಳುವುದರ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಆ ನಿರ್ಣಯವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 210 ಮನೆಗಳಿಗೆ ತಲಾ 1 ಲಕ್ಷ ರೂಪಾಯಿಯಂತೆ ನಾವು ನೀಡಿದ್ದೇವೆ. 210 ಮನೆಗಳಿಗೆ ತಲಾ 1 ಲಕ್ಷದಂತೆ. 58 ಮನೆಗಳಿಗೆ ಬಿ ಕ್ಯಾಟಗರಿಯಲ್ಲಿ ಡಿವೈಡ್ ಆದಂತಹ 58 ಮನೆಗಳಿಗೆ 80,000 ರೂಪಾಯಿ.
ಸಿ ಕೆಟಗರಿಯ 31 ಮನೆಗಳಿಗೆ 56,500 ರೂಪಾಯಿ ನಾವು ವಿತರಿಸಲಿಕ್ಕಿದ್ದೇವೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಎ ಕೆಟಗರಿಯ 210 ಮನೆಗಳಿಗೆ ತಲಾ 1 ಲಕ್ಷ, ಬಿ ಕೆಟಗರಿಯ 58 ಮನೆಗಳಿಗೆ ತಲಾ 80,000, ಸಿ ಕೆಟಗರಿಯ 31 ಮನೆಗಳಿಗೆ 56,500. ಇಷ್ಟು ಮೊತ್ತಗಳನ್ನು ಡಿವೈಡ್ ಮಾಡಿ ಅಕೌಂಟಿನಲ್ಲಿ ಒಂದು 5,000 ರೂಪಾಯಿ ಉಳಿಕೆ ಆಗುತ್ತೆ. ಆ 5,000 ರೂಪಾಯಿಯಷ್ಟನ್ನು ನಾವು ಕಾರ್ಯಕ್ರಮದ ಕೊನೆಗೆ ಲಾಟ್ಸ್ ಮೂಲಕ ಹೆಸರನ್ನು ಎತ್ತಿ ಆ 5,000ವನ್ನು ವಿತರಣೆ ಮಾಡ್ತೇವೆ. ಕಾರ್ಯಕ್ರಮದ ವಿವರ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ವಿತರಣಾ ಕಾರ್ಯಕ್ರಮವನ್ನು 4/11 ನಾಳೆಲ್ಲ ನಾಡು 4/11/2020 ಅಪರಾಹ್ನ 2 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಲಾಭವನದಲ್ಲಿ ನಾವು ಹಂಚಿಕೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕನ್ನಡ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ CT ರವಿಯವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಲೋಕಸಭಾ ಸದಸ್ಯರು ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ರವರು ಭಾಗವಹಿಸಲಿಕ್ಕಿದ್ದಾರೆ. ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. MLC ಅವರಾದಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಹಾಯಕ ಚೀಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ LH ಮಂಜುನಾಥ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ನಾನು ಆಹ್ವಾನಿಸ್ತೇನೆ. ಆದರೆ ಫಲಾನುಭವಿಗಳು ಇದ್ದಾರೆ, ಅವರನ್ನು ಮಾತ್ರ ಸರ್ಕಾರದ ನಿರ್ದೇಶನವನ್ನು ಪಾಲಿಸುವುದಕ್ಕೋಸ್ಕರ ಅವರನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ದಾನಿಗಳ ಏನು ಸಹಕಾರ ಇದೆ ಅದು ಅತ್ಯಂತ ಪ್ರಾಮುಖ್ಯವಾದದ್ದು, ಅದಕ್ಕೆ ನಾವು ಕೃತಾರ್ಥರಾಗಿದ್ದೇವೆ. ಆದರೆ ಈಗಿನ ಸಂದರ್ಭದಲ್ಲಿ ಎಲ್ಲ ದಾನಿಗಳನ್ನು ನಾವು ಆಹ್ವಾನಿಸಿದರೆ ಅಲ್ಲಿ ಜನಸಂದಣಿ ಜಾಸ್ತಿ ಆಗುವಂತಹ ದೃಷ್ಟಿ ಇರುವುದರಿಂದ ಅವರೆಲ್ಲರ ಅನುಮತಿಯೊಂದಿಗೆ ಅವರ ದಾನವನ್ನು, ಅವರ ಸಹಾಯವನ್ನು ಮತ್ತೊಮ್ಮೆ ನಾವು ಸ್ಮರಿಸಿಕೊಳ್ತಾ ನಾವು ಕೇವಲ ಅತಿಥಿ ಗಣ್ಯರನ್ನು ಮಾತ್ರ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ನಡೆಸಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಫಲಾನುಭವಿಗಳಿಗೆ ಏನು ಹಣ ಇದೆ ಅದು ಮುಟ್ಟುವಂಥದ್ದು. ಆದ್ದರಿಂದ ಮತ್ತೊಮ್ಮೆ ಎಲ್ಲ ದೇಣಿಗೆಯನ್ನು, ಅಂದರೆ ಸಣ್ಣ ಮೊತ್ತದಿಂದ ಪ್ರಾರಂಭಿಸಿ ದೊಡ್ಡ ಮೊತ್ತದವರೆಗೆ ಏನು ದೇಣಿಗೆಯನ್ನು ಕೊಟ್ಟಿದ್ದಾರ ಆ ಎಲ್ಲ ದಾನಿಗಳಿಗೆ ತಮ್ಮ ಮಾಧ್ಯಮದ ಮೂಲಕ ಕಾಳಜಿಯ ಎಲ್ಲ ನಮ್ಮ ಸದಸ್ಯರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಅವರ ಅನುಮತಿಯನ್ನ ನಾವು ಈ ಮೂಲಕ ಪಡೆದುಕೊಂಡು ನಾಡಿನ ಕಾರ್ಯಕ್ರಮದಲ್ಲಿ ಈ ಹಣವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಹಣವನ್ನು ನಾವು ವಿತರಣೆ ಮಾಡುವಾಗ ಎಲ್ಲರಿಗೂ ಚೆಕ್ ಮೂಲಕವೇ ವಿತರಣೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಂದಲೂ ಕೂಡ ಅವರ ಆಧಾರ್ ಕಾರ್ಡ್ಗಳನ್ನು ಪಡ್ಕೊಳ್ತಾ ಇದ್ದೇವೆ, ಸ್ವೀಕೃತಿಯನ್ನ ಪಡ್ಕೊಳ್ತಾ ಇದ್ದೇವೆ, ಸ್ವೀಕೃತಿಗೆ ಅವರ ಫೋಟೋವನ್ನು ತಗೊಳ್ತಾ ಇದ್ದೇವೆ. ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ತಾಂತ್ರಿಕ ಗೊಂದಲಗಳು ಬರದಂತಹ ರೀತಿಯಲ್ಲಿ ನಾವು ಎಲ್ಲ ರೆಕಾರ್ಡ್ಗಳನ್ನು ಪಡೆದುಕೊಂಡೇ ನಾವು ಹಣವನ್ನು ವಿತರಣೆ ಮಾಡ್ತೇವೆ. ನಗದು ರೂಪದಲ್ಲಿ ಯಾರಿಗೂ ಹಣವನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅದು ಮಾತ್ರವಲ್ಲ, ಚೆಕ್ಕನ್ನು ನಾವು ನೀಡುವಂತಹ ಸಂದರ್ಭದಲ್ಲಿ ಹೆಸರಿನ ಆಧಾರದಲ್ಲಿ ಮಾತ್ರವಲ್ಲದೆ ಆ ಸಂಬಂಧಪಟ್ಟಂತಹ ವ್ಯಕ್ತಿಯ ಖಾತೆಯನ್ನು ಆ ಚೆಕ್ನಲ್ಲಿ ನಮೂದಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಎರಡು ಹೆಸರಿನವರು ಒಬ್ಬರೇ ಇದ್ರು ಅಂತ ಆದರೆ ಅದು ಮಿಸ್ಯೂಸ್ ಆಗಬಾರದು ಹೇಳುವ ಕಾರಣಕ್ಕೋಸ್ಕರ ಅಕೌಂಟ್ ಪೇ ಚೆಕ್ ಅನ್ನೇ ಕೊಟ್ಟು SB ಅಕೌಂಟ್ ಅನ್ನು ನಮೂದಿಸಿ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ನಾವು ಅದನ್ನು ಕೊಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಪ್ರತಿಯೊಂದು ಫಲಾನುಭವಿಗಳು ಕೂಡ ಅಗತ್ಯ ಇರುವಂತಹ ದಾಖಲೆಗಳನ್ನು ಈಗಾಗಲೇ ನಮಗೆ ತಲುಪಿಸ್ತಾ ಇದ್ದಾರೆ. ಆ ಬಗ್ಗೆ ರೆಕಾರ್ಡ್ ಅನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ. ನಾಡಿನ ಕಾರ್ಯಕ್ರಮದಲ್ಲಿ ಇವುಗಳನ್ನೆಲ್ಲವನ್ನು ಪಡೆದುಕೊಂಡು ಅದರ ಜೊತೆಯಲ್ಲಿ ಒಂದು ರಿಜಿಸ್ಟರ್ ಅನ್ನು ಮೇಂಟೈನ್ ಮಾಡ್ತೇವೆ. ಆ ರಿಜಿಸ್ಟರ್ನಲ್ಲಿ ಫಲಾನುಭವಿಯ ಹೆಸರು, ಅವರ ಫೋನ್ ನಂಬರ್ ಮತ್ತು ಅವರ ಸಹಿಯನ್ನು ಮತ್ತು ಚೆಕ್ ನಂಬರನ್ನು ನಮೂದಿಸಿ ನಾವು ವಿತರಣೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಆತ್ಮೀಯರೇ, ಮತ್ತೊಮ್ಮೆ ಹೇಳ್ತೇನೆ, ಖಂಡಿತವಾಗಿಯೂ ಬೆಳ್ತಂಗಡಿ ತಾಲೂಕು ವಿಕೋಪಕ್ಕೆ ತುತ್ತಾದಾಗ ನಾವೆಲ್ಲರೂ ಕೂಡ ಸೇರಿ ಇಂತಹ ಒಂದು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡ್ರೆ
ಒಬ್ಬ ದುಃಖತಪ್ತವಾದಂತಹ ಕುಟುಂಬದ ಕಣ್ಣೀರನ್ನ ಒರೆಸಲಿಕ್ಕೆ ಅವಕಾಶ ಇರುತ್ತದೆ ಅಂತ ಹೇಳುವುದನ್ನ ನಾವು ಈ ಮೂಲಕ ಸಂದೇಶವನ್ನ ನೀಡಬೇಕಾಗಿದೆ. ಅದರ ಜೊತೆಗೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಏನು ಒಂದು ಸಹಾಯ ಹಸ್ತವನ್ನ ನೀಡಿದ್ದಾರೆ, ಅದು ಅದ್ಭುತವಾಗಿತ್ತು. ಅವರ ಸಹಾಯ ಹಸ್ತಕ್ಕೂ ಕೂಡ ನಾವು ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಏನು ಸಹಾಯ ಹಸ್ತ ಇದೆ, ಏನು ಆಶೀರ್ವಾದವಿದೆ, ಅದಕ್ಕೂ ಕೂಡ ನಾವು ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ತಾಲೂಕಿಗೆ ಮುಂದೆಂದೂ ಇಂಥ ವಿಪತ್ತು ಬರುವುದು ಬೇಡ. ವಿಪತ್ತು ಬಂದಾಗ ಮಾತ್ರ ಸಮಾನ ಮನಸ್ಕರು ಸೇರಿ ದುಃಖತಪ್ತರನ್ನ ಸಂತೈಸುವ ಅಥವಾ ಅವರಿಗೆ ಕಾಳಜಿಯನ್ನು ತೋರುವಂತಹ ಒಂದು ಅದ್ಭುತವಾದಂತಹ ಕಾಳಜಿ ಯೋಜನೆ ಮುಂದೆಯೂ ನಮ್ಮ ಮನದಲ್ಲಿ ಇರಲಿ. ಯಾಕೆಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ನೋವಾದಾಗ ಸ್ಪಂದಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಕಾಳಜಿಯಲ್ಲಿ ಎಲ್ಲಾ ಧರ್ಮದ ಸದಸ್ಯರು ಕೂಡ ಬೆಳ್ತಂಗಡಿ ತಾಲೂಕಿನ ಹಿಂದೂಗಳು, ಕ್ರೈಸ್ತ ಬಾಂಧವರು, ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ನಾವು ಜೊತೆಯಾಗಿ ಸೇರಿ ಈ ಒಂದು ಅದ್ಭುತವಾದಂತಹ ಒಂದು ಕಾಳಜಿ ಹೇಳುವಂತಹ ಒಂದು ಸಮಾನ ಮನಸ್ಕರ ಒಕ್ಕೂಟವನ್ನ ಮಾಡಿಕೊಂಡಿದ್ದೆವು. ಈ ಒಕ್ಕೂಟದ ಎಲ್ಲ ಆತ್ಮೀಯ ಗೌರವಾನ್ವಿತ ಸದಸ್ಯರುಗಳಿಗೆ ಈ ಮೂಲಕ ಆತ್ಮೀಯವಾದಂತಹ ಗೌರವವನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮ ಈ ಅದ್ಭುತ ಯೋಜನೆಗೆ ಸಹಾಯ ಹಸ್ತವನ್ನು ನೀಡಿದ ಎಲ್ಲ ದಾನಿಗಳಿಗೆ, ಎಲ್ಲ ಸದಸ್ಯರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಸಹಕಾರಕ್ಕೂ ನಿಮ್ಮ ಸಹೃದಯರ ಬೆಂಬಲಕ್ಕೂ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ ಮತ್ತೊಮ್ಮೆ ನಾಡಿನ 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹೇಳುವಂತಹ ಆಮಂತ್ರಣವನ್ನು ಕೊಡ್ತಾ